ಹಲೋ ಹಲೋ ಬಂಧುಗಳೇ, ನನ್ನ ದುಂಬು ಭಕ್ತಿ ರಸಮಂಜರಿ ಕಾರ್ಯಕ್ರಮ. ಈ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಪ್ರಾಯೋಜಕತ್ವ ಮಲ್ತೊಂದುಲ್ಲೆರೆ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಅಂಚನೆ. ಈ ಭಕ್ತಿ ರಸಮಂಜರಿ ಕಾರ್ಯಕ್ರಮನ ನಡಪಾದು ಕೊರೊಂದುಲ್ಲೆರೆ ಶ್ರೀಯುತ ರಾಮಕೃಷ್ಣ ಕಾಟುಕೊಕ್ಕೆ ಬಕ ಕೂಟದಕಲೆ. ಶ್ರೀಯುತ ರಾಮಕೃಷ್ಣ ಕಾಟುಕೊಕ್ಕೆ ಬಕ ಕೂಟದಕಲೆಗೆ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಪ್ರಾಯೋಜಕರೇ ಅಂಚನೆ ಈ ಪರ್ಮಲೆ ಊರ್ದ ಪ್ರತಿಯೊರಿಯನ ಪರವಾದೆ ಹೃತ್ಪೂರ್ವಕವಾದೆ ಉಡಲದಿಂಜಿದೆ ಮೋಕೆದ ಸೊಲ್ಮೇನೆ ಸಂದಾಯಿತ ಮಲ್ತೊಂದು ನಿಕ್ಲೆನೆ ಎದುಕೊಂದುಲ್ಲ ಬಂದುಳೆ. ಅವೇಲೆಕನೆ ಈ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸೇನ ಶ್ರೀ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆದ ಅಧ್ಯಕ್ಷರೇ ಬಕ್ಕ ಸರ್ವ ಸದಸ್ಯರೆಲ್ಲ ಮೋಕೆಡೆ ಎದುಕೊಂದುಲ್ಲ. ಮಾತ ಸೇರ್ದಿನ ಕಲಾಭಿಮಾನಿಲು ದಯಮಲ್ದೆ ಜೋರಾದ ತಾಟಿ ಬಿಟ್ಟು ರಾಮಕೃಷ್ಣ ಕಾಟುಕಕ್ಕೆ ಬಕ್ಕ ತಂಡದ ಕ್ಲೆಗೆ ಕಾರ್ಯಕ್ರಮ ಮುಂದುವರ್ಪೆರ ಅನುಮಂತುಕೊಂಡು ಬಂದೆ ನಿಕ್ಲೆಡ ಭಿನ್ನಾಯ್ತೊಂದುಲ್ಲ. Test, check. Testing, test, check, hello, check, test. Check. Check, test, check.
check. Check, 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 test, 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 test. ಶ್ರೀ ಗುರುಭ್ಯೋ ನಮಃ. ಸಭಾಂಗಣದ ಮುಂದೆ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿ ಕಲಾಭಿಮಾನಿ ಬಂಧುಗಳಿಗೆ ರಾಮಕೃಷ್ಣ ಕಾಟ್ಕುಕ್ಕೆ ತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಪಡುಮಲೆಯ ಈ ಬ್ರಹ್ಮಕಲಶದ ಶುಭ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಈ ದಿನ ನಮ್ಮ ತಂಡದ ಭಕ್ತಿ ಭಾವ ಲಹರಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುವುದಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಪ್ರಾರಂಭಿಸುವುದಕ್ಕಾಗಿ ನಮ್ಮ ತಂಡದ ನಾಯಕರು, ದಾಸ ಸಾಹಿತ್ಯ ಪ್ರಚಾರಕರು, ಭಜನಾ ಸಂಘಟಕರು, ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಆಕಾಶವಾಣಿ ಕಲಾವಿದರು, ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಆಸ್ಥಾನ ಕಲಾವಿದರು, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬಹಳಷ್ಟು ಉದ್ದ ಇದೆ. ತಿರುಪತಿ ವೆಂಕಟರಮಣ, ಕಣ್ಣಿನೊಳಗೆ ನೋಡು, ಹುಟ್ಟಿದೇಳು ದಿವಸದಲ್ಲಿ ಜಯ ಜಯ ಕೃಷ್ಣ, ಹೀಗೆ ಅನೇಕ ಅದ್ಭುತ ಗೀತೆಗಳನ್ನ ನಾಡಿಗೆ ಕೊಟ್ಟಂತಹ ಹೆಮ್ಮೆಯ ಕಲಾವಿದ, ಸಹೃದಯಿ ಕಲಾವಿದ ಶ್ರೀಯುತ ರಾಮಕೃಷ್ಣ ಕಾಟ್ಕುಕ್ಕೆ ಇವರು ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿಯು. ಮುಕುತಿ ಬದ್ಧಕ್ಕೆ ಮನವೀವ ಮಹಾರುದ್ರ ದೇವರು. ಹರಿಭಕುತಿ ನಾಯಕಳು ಶಾಸ್ತ್ರಗಳಲ್ಲಿ ವನಜ ಸಂಭವನರ ಶ್ರೀ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿಯಿತ್ತು ಗತಿ ಪಾಲಿಸುವ ನಮ್ಮ ಪವಮಾನ ಚಿತ್ತದಲ್ಲಿ ಸುಖವನೀವಳು ರಮಾ. ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲ ಸತತ ಇವರಲ್ಲಿ ನಿಂತು ಕೃತಿಯ ನಡೆಸುವನು, ಕೃತಿಯ ನಡೆಸುವನು, ಕೃತಿಯ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ತ್ರಿಜಗವಂದಿತನಾದ ದೇವದೇವನ ಶರಣು. ತ್ರಿಜಗವಂದಿತನಾದ ದೇವದೇವನ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಪೇ ಶರಣು. ಸುಜನರಿಗೆ ವಿಘ್ನವನು
ಶಯನ ಮಹಿಮೆ ಪದದಲ್ಲಿ ಹೇಳುವೆ. ಶಯನ ಮಹಿಮೆ ಪದದಲ್ಲಿ ಹೇಳುವೆ. ಶೋಕಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ಶೋಕಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ಮಧ್ವವಲ್ಲಭ ನಮ್ಮ ಕೃಷ್ಣ ಗರಿಯನೇ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ತ್ರಿಜಗವಂದನಾದ ದೇವದೇವನೇ ಶರಣು. ತ್ರಿಜಗವಂದನಾದ ದೇವದೇವನೇ ಶರಣು. ಪರಿಹರಿಪೇ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಪೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು. ವಂದಿಪೇ ಶರಣು. ಧನ್ಯವಾದ. ಕಾರ್ಯಕ್ರಮಕ್ಕೆ ಒಂದು ಉತ್ಕೃಷ್ಟವಾದಂತಹ ಚಾಲನೆಯನ್ನು ನೀಡಿದಂತಹ ನಮ್ಮ ತಂಡದ ನಾಯಕರು ರಾಮಕೃಷ್ಣ ಕಾಟ್ಕುಕ್ಕೆ ಅವರಿಗೆ ವಂದಿಸ್ತಾ, ವಿಷ್ಣುಮೂರ್ತಿ ದೇವರ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಿಂದ ರಾಮಕೃಷ್ಣ ಕಾಟ್ಕುಕ್ಕೆ ತಂಡದ ನಮ್ಮ ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದ್ದೇವೆ. ಜಗನ್ಮಾತೆಯನ್ನ ಸ್ತುತಿಸುವಂತ ಒಂದು ನಮ್ಮ ಮಣ್ಣಿನ ಭಾಷೆ ತುಳುವಿನಲ್ಲಿ ಇರುವಂತಹ ಒಂದು ಸಾಹಿತ್ಯ, ಪ್ರಸಿದ್ಧವಾದಂತಹ ಗೀತೆಯನ್ನ ಹಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರಸಿದ್ಧ ಕಲಾವಿದೆ, ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಕುಮಾರಿ ವಿಜಯಶ್ರೀ ಭಟ್ ಮುಳಿಯ.
ಧನ್ಯವಾದಗಳು ವಿಜಯಶ್ರೀ ಭಟ್ ಮುಳಿಯ ಇವರಿಗೆ.
ಇಂಥ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೀಬೇಕು ಅಂತ ಇದ್ರೆ ಬರೀ ನಾವುಗಳು ಕಲಾವಿದರಿದ್ರೆ ಸಾಕಾಗೋದಿಲ್ಲ. ಕಲಾ ಪೋಷಕರು ಬಹಳ ಮುಖ್ಯ. ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಪ್ರಾಯೋಜನೆ ಮಾಡ್ತಾ ಇರುವಂತಹ ಅಥವಾ ಪ್ರಾಯೋಜಿಸ್ತಾ ಇರುವಂತಹ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಮ್ಮ ತಂಡದ ಪರವಾಗಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಕಾನನವಾಸ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯನ್ನ ಸ್ತುತಿಸುವಂತಹ ಒಂದು ಸುಂದರವಾದಂತಹ ಗೀತೆ ಪದ್ಮಶ್ರೀ ಯೇಸುದಾಸ್ ಅವರ ಕಂಠದಲ್ಲಿ ಮೂಡಿಬದ್ದು ಪ್ರಸಿದ್ಧವಾದಂತಹ ಒಂದು ಗೀತೆಯನ್ನ ಇವತ್ತು ಹಾಡುವಂತ ಕಲಾವಿದ, ಗಡಿನಾಡಿನ ಹೆಮ್ಮೆಯ ಕಲಾವಿದ, ಕಳೆದ 2.5 ದಶಕಗಳಿಂದ ನಾಡಿನಾದ್ಯಂತ ಸಹಸ್ರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನಮೆಚ್ಚುಗೆಯನ್ನು ಗಳಿಸಿದಂತಹ ಗಾಯಕ, ನಮ್ಮ ಹತ್ತಿರದ ಊರಿನ ಗಾಯಕ ಶ್ರೀಯುತ ಕಿಶೋರ್ ಪೆರ್ಲಾ. ನೀನೇ ಇರುವ ಶ್ರೀಮಲೆಗೆ ನಾವೆಲ್ಲ ಬರುವುದು ಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಲ್ಲ ಬರುವುದು ಮಲೆಗೆ. ನೀಲಿ ಮಲೆಯಲ್ಲಿ ತಂದಾನ ತಂದಾನ ಉದಯವಾದರೆ, ತಂದಾನ ತಂದಾನ ನೀಲಿ ಮಲೆಯಲ್ಲಿ ಉದಯವಾದರೆ ಹೇಗಯ್ಯ ಬರುವುದು ಕರಿಮಲೆಗೆ. ಅಯ್ಯನಿಯ ಶರಣು ಅಯ್ಯನಿಯ ಶರಣು ಸ್ವಾಮಿಯಪ್ಪ ಶರಣಮಪ್ಪ ಪಂಪವಾಸನೆ ಶರಣಮಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಪಂಗಳವಾಸನೆ ಶರಣಮಪ್ಪ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ. ಶಾಪ ಮೋಕ್ಷವ ಪಡೆಯಲು ನಾವು ಶಬರಿ ಪೀಠಕ್ಕೆ ಬರಬೇಕು. ಸ್ವಾಮಿ ಶರಣ ಸಾವಿರ ಗಾವುದ ನಡೆದರು ಸರಿಯೇ ಪೀಠವ ಸುತ್ತಿಯೇ ನಿಲ್ಲಬೇಕು. ಸ್ವಾಮಿ ಶರಣ ಶಾಪ ಮೋಕ್ಷವ ಪಡೆಯಲು ನಾವು ಶಬರಿ ಪೀಠಕ್ಕೆ ಬರಬೇಕು. ಸಾವಿರ ಗಾವುದ ನಡೆದರು ಸರಿಯೇ ಪೀಠವ ಸುತ್ತಿಯೇ ನಿಲ್ಲಬೇಕು. ಹತ್ತುವುದನ್ನೇ ಸ್ಮರಿಸುತ್ತ ನಿನ್ನ ಅದುವೇ ನಮ್ಮ ಕಾರ್ಯವಪ್ಪ ಸ್ವಾಮಿ ದಿಂದಗತೋ ದಿಂದಗತೋ ಅಯ್ಯಪ್ಪ ದಿಂದಗತೋ ದಿಂದಗತೋ ಸ್ವಾಮಿ ದಿಂದಗತೋ ದಿಂದಗತೋ
ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ ನೀಲಿ ಮಲೆಯಲ್ಲಿ ತಂದಾನ ತಂದಾನ ಉದಯಾದ್ರವಾದರೆ ತಂದಾನ ತಂದಾನ ನೀಲಿ ಮಲೆಯಲ್ಲಿ ಉದಯಾದ್ರವಾದರೆ ತೆಗೆಯ ಬರುವುದು ಕರಿಮಲೆಗೆ ಅಯ್ಯನಿಗೆ ಶರಣು ಅಯ್ಯನಿಗೆ ಶರಣು ಸ್ವಾಮಿಯಪ್ಪ ಶರಣಮಪ್ಪ ಪಂಪಾವಾಸನೆ ಶರಣಮಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಪಂದಳ ವಾಸನೆ ಶರಣಮಪ್ಪ ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ. ಥ್ಯಾಂಕ್ ಯು. ವಂದನೆಗಳು. ಈ ಕಾರ್ಯಕ್ರಮದ ಟೈಟಲ್ ನಲ್ಲಿ ದಾಸ ಮತ್ತೆ ದೇಶ, ದಾಸ ಅಲ್ಲಿದ್ದಾರೆ, ದೇಶ ಇಲ್ಲಿದ್ದಾರೆ. ಕಿಶೋರ್ ಪೆರ್ಲ ಅವರು ದೇಶಭಕ್ತಿ ಗೀತೆಗೆ ವಿಶೇಷವಾಗಿ ಹೆಸರಾಂತ ಗಾಯಕರು. ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಕೂಡ ಹಾಡಿ ಜನಮೆಚ್ಚುಗೆಯನ್ನ ಪಡೆದಂತವರು ಅದ್ಭುತ ಗಾಯಕ ನಮ್ಮ ತಂಡದಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ ನಾವು ಬಹಳಷ್ಟು ಹೆಮ್ಮೆಯನ್ನ ಪಡ್ತಾ ಇದ್ದೇವೆ. ಪಡುಮಲೆತ ಈ ಮಣ್ಣಡು ಎಂಕ್ಲು ಕಾರ್ಯಕ್ರಮ ಮನ್ಪುನಗ ಒಂಜಿ ಪದನ ಬುಂಡ ಅವು ಸಮಾಪುಜಿ ಕೋಟಿ ಚೆನ್ನೈರ್ನ ಪುಟ್ಟದಿನ ಈ ಊರುಡು ಅಕ್ಲಿಗೆ ಸಂಬಂಧಪಟ್ಟ ಒಂಜಿ ಪದನ ಪಾಡನಂಚಿನ ಪ್ರಯತ್ನ ಕೆಮ್ಮಲೆತ ಬ್ರಹ್ಮ. ಈ ಪೂಜೆ ಖರೀದು ചെയ്ത ಎಂಕ್ಲು ಪೊತ್ತು ತತ್ತದು ಬೈದ ಕೋಟಿ ಚೆನ್ನಯೇ ಸಸ್ಯುಡು ನಡತಿ ಬಾಲೆಲು ಪಂದಾಣ ದರ್ಶನ ಕೊಲ್ಲ ಓ ಬ್ರಹ್ಮ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ ಕಕ್ಕರು ಕಲೆದು ಕೊಲ್ಲು ಕೊಲ್ಲ ಕುಲ ದೈವೋ ಬ್ರಹ್ಮ ಓ ಕುಲ ದೈವೋ ಬ್ರಹ್ಮ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ. ದರ್ಶನ ಕೊಲ್ಲ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ. ಅತ್ತ ತಂಡಿನ ಪರಕೆ
ಧನುಷನ ಕೊಲ್ಲವು ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಪೂಜೆ ಕರಿದು ಕೈದ ತತ್ತದು ಬೈದ ಪೂಜೆ ಕರಿದು ಚೈದ ತತ್ತದು ಬೈದ ಕೋಟಿ ಚಂದ್ರಯೇ ಸತ್ಯುಡು ನಡತಿ ಬಾಲೆಲು ಬಂದಾಂಡ ಕೋಟಿ ಚಂದ್ರಯೇ ಸತ್ಯುಡು ನಡತಿ ಬಾಲೆಲು ಬಂದಾಂಡ ದರ್ಶನಗೊಳ್ಳಾವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕವು ಕಳೆದು ಕೊಲ್ಲು ಕೊಲ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ವಂದನೆಗಳು. ನಮ್ಮ ರಾಮಕೃಷ್ಣ ಕಾಟ್ಕುಕ್ಕೆ ತಂಡ ಸುಮಾರು 2 ದಶಕಗಳಿಂದ ಈ ರೀತಿಯ ಕಾರ್ಯಕ್ರಮವನ್ನ ಕರಾವಳಿ ಕರ್ನಾಟಕದಾದ್ಯಂತ ಕೇರಳದ ಗಡಿನಾಡಿನ ಭಾಗಗಳು ಸೇರಿದಂತೆ ಇಡೀ ದೇಶದ ಅನೇಕ ಪ್ರಮುಖ ಭಾಗಗಳಲ್ಲಿ ನಮಗೆ ನೆನಪಿದೆ. ಮುಂಬೈಯಲ್ಲಿ ಸುಮಾರು ನಿರಂತರವಾಗಿ 8-9 ವರ್ಷಗಳ ಕಾಲ ಸುಮಾರು 8-10 ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಮ್ಮ ತಂಡ ಕೊಡ್ತಾ ಇತ್ತು. ಈ ರೀತಿಯ ಕಾರ್ಯಕ್ರಮಗಳನ್ನ ರಾಮಕೃಷ್ಣ ಕಾಟುಕುಕ್ಕೆ ಅವರು ದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಮತ್ತು ಭಜನೆಯ ಪುನರುತ್ಥಾನಕ್ಕಾಗಿ, ಭಜನೆಯ ಸಂಘಟನೆಗಾಗಿ ಒಂದು 3-4 ವರ್ಷ ಈ ರೀತಿಯ ಕಾರ್ಯಕ್ರಮಗಳಿಂದ ವಿರಾಮವನ್ನ ತೆಕ್ಕೊಂಡು ಭಜನಾ ಸಂಘಟನೆಗೆ ಹೆಚ್ಚು ಒತ್ತು ನೀಡಿದ ಕಾರಣ ಈ ರೀತಿಯ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇದೀಗ ಮತ್ತೆ ನಮ್ಮ ತಂಡ ಪೂರ್ಣ ಪ್ರಮಾಣದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಿದ್ಧವಾಗಿದೆ ಅಂತ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮುಂದೆ ತಿಳಿಸಲಿಕ್ಕೆ ಹರ್ಷ ಪಡ್ತಾ, ಕಾರ್ಯಕ್ರಮದ ಮುಂದಿನ ಗೀತೆಗಾಗಿ ಶ್ರೀಯುತ ರಾಮಕೃಷ್ಣ ಕಾಟ್ಕುಕ್ಕೆ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಮತ್ತೊಂದು ಪ್ರಸಿದ್ಧವಾದಂತಹ ಗೀತೆ ಜಯ ಜಯ ಕೃಷ್ಣ ಮುಕುಂದ ಮುರಾರಿ. मॉनिटर वाले टेस्ट शेक 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 टेस्ट हल 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 जय कृष्ण मुकुंद मुरारी जय 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 कृष्ण मुकुंद मुरारी जय 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 कृष्ण जय 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 मुकुंद जय 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 मुरारी जय 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 कृष्ण मुकुंद मुरारी जय जय कृष्ण मुकुंद मुरारे जय 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 जय
जय जय जय जय जय जय जय जय मुकुंद मुरारे जय जय कृष्ण मुकुंद मुरारे जय 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 कृष्ण मुकुंद मुरारे
ಈ ರೀತಿಯ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತ ಇದ್ರೆ ನಾವು ಗಾಯಕರು ಅಥವಾ ಮುಂದೆ ನಿಂತು ಮಾತಾಡೋರಿಗಿಂತ ಹೆಚ್ಚು ಇದರಲ್ಲಿ ಕೆಲಸ ಮಾಡುವವರು ಅಥವಾ ಇದರಲ್ಲಿ ಪ್ರಭಾವ ಬೀರುವವರು ಹಿನ್ನೆಲೆ ವಾದಕರು, ನಮ್ಮ ತಂಡದ ಪ್ರಬುದ್ಧ ಹಿನ್ನೆಲೆ ವಾದಕರನ್ನ ಪರಿಚಯಿಸುವಂತ ಸಮಯ. ಕೊಳಲು ವಾದನದಲ್ಲಿ ನಾಡಿನ ಹೆಮ್ಮೆಯ ಕಲಾವಿದ ಶ್ರೀ ಸಂತೋಷ್ ವಿಟ್ಲ ಅವರು ನಮ್ಮ ಜೊತೆಗಿದ್ದಾರೆ. ಕೀಬೋರ್ಡಿನಲ್ಲಿ ಕರಾವಳಿ ಕರ್ನಾಟಕದ ಹೆಸರಾಂತ ಕಲಾವಿದ ಶ್ರೀಯುತ ಅಶ್ವಿನ್ ಪುತ್ತೂರು. ರಿದಮ್ ಪ್ಯಾಡ್ ನಲ್ಲಿ ಬಹುಶಃ ಇವರು ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಅನಿವಾರ್ಯದ ಕಲಾವಿದರು. ಮೊದಲ ಆಯ್ಕೆ ಇವರೇ ಆಗಿರ್ತಾರೆ, ಶ್ರೀಯುತ ಸಚಿನ್ ಪುತ್ತೂರು. ನಮ್ಮ ಸಮೀಪದ ಊರಿನವರು, ಪೆರ್ಲದವರು. ಬಹುಶಃ ನಮಗೆಲ್ಲರಿಗೂ ಪರಿಚಯ ಇದೆ. ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅನೇಕ ಸಹಸ್ರಾರು ಕಾರ್ಯಕ್ರಮಗಳನ್ನ ನೀಡಿ ರಂಜಿಸಿದವರು. ಕಿಶೋರ್ ಪೆರ್ಲಾ ಅವರ ಸಹೋದರ ಶ್ರೀಯುತ ಗಿರೀಶ್ ಪೆರ್ಲಾ ಇವರು ತಬಲಾದಲ್ಲಿ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಇವರು ಕೂಡ ಸಹೋದರರೇ, ಅಶ್ವಿನ್ ತಮ್ಮ, ಸಚಿನ್ ಅಣ್ಣ. ಹಾಗೆ ಇವರೆಲ್ಲರ ಸಹಕಾರದೊಂದಿಗೆ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯ ಬೆಂಬಲದೊಂದಿಗೆ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಒಂದು ತೆಲುಗು ಭಾಷೆಯ ಸುಂದರವಾದಂತಹ ಗೀತೆಯ ಜೊತೆಗೆ ಕುಮಾರಿ ವಿಜಯಶ್ರೀ ಮುಳಿಯ. అందరికి శ్రీహరే అంతరాత్మా కండువాగు హీనాధి కములింపుదేవు అందరికి శ్రీహరే అంతరాత్మా హరే అంతరాత్మా శ్రీహరే అంతరాత్మా ఇందులో దంతుకుల విందానొకటే అందరికి శ్రీహరే అంతరాత్మా ఇందులో దంతుకుల విందానొకటే అందరికి శ్రీహరే అంతరాత్మా హరే అంతరాత్మా శ్రీహరే అంతరాత్మా తందనానాయే తందనానా తందనానా భళ తందనానా భళ తందనానా భళ తందనానా
ಉಗಮೀಸು ನಗಮು ಮೀದ ಕೊಲೆಯು ಎನ್ನು ಕಟೆ ಕಡಲಿಯನ್ನು ಮೀದ ಕಾಯು ಎನ್ನು ಕಟೆ ಉಗಮೀಸು ನಗಮು ಮೀದ ಕೊಲೆಯು ಎನ್ನು ಕಟೆ ಕಡುಪು ನೆಲನು ಪಾಪ ಕರುಳನು ಸರಿರಾಮ ಜಡೆಯು ಶ್ರೀ ವೆಂಕಟೇಶ್ವರು ನಾಮ ಕಟೆ ಕಡುಪು ನೆಲನು ಪಾಪ ಕರುಳನು ಸರಿರಾಮ ಜಡೆಯು ಶ್ರೀ ವೆಂಕಟೇಶ್ವರು ನಾಮ ಕಟೆ ಶ್ರೀ ವೆಂಕಟೇಶ್ವರು ನಾಮము ఈశ్వరు నామము వెంకటేశ్వరు నామము శ్రీ వెంకటేశ్వరు నామము ఒకటే తందనానాయి తందనానా తందనానా భళ తందనానా భళ తందనానా భళ తందనామా బ్రహ్మముఖటే పర బ్రహ్మముఖటే పర బ్రహ్మముఖటే పర బ్రహ్మముఖటే తందనానాయి తందనానా పుర తందనానా భళ 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 తందనానా ನಮ್ಮ ವಿಜಯಶ್ರೀ ಮುಳಿಯ ಅವರು ಬಹುಶಃ ಒಂದು 5 ವರ್ಷಗಳ ಹಿಂದೆ ಇರಬಹುದು ನನ್ನ ನೆನಪು, ಇದೇ ರಾಮಕೃಷ್ಣ ಕಾಟ್ಕುಕ್ಕೆ ತಂಡದಲ್ಲಿ ಮೊದಲನೇ ಸಲ ಹಾಡಿ ಬಂದವರು. ಇವತ್ತು ಬಹುಶಃ ಅವರು ಇವತ್ತು ಇಲ್ಲಿದ್ರೆ ನಾಳೆ ಎಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು ದಿವಸ ಗದಗದಲ್ಲಿ ಇರ್ತಾರೆ, ಕೆಲವೊಂದು ದಿವಸ ಕಾರವಾರದಲ್ಲಿ ಇರ್ತಾರೆ, ಕೆಲವೊಂದು ದಿವಸ ಬೆಂಗಳೂರಲ್ಲಿ ಇರ್ತಾರೆ, ಮೊನ್ನೆ ಒಂದು ದಿವಸ ಬೇಕಲಲ್ಲಿ ಇದ್ರು. ಅಂದ್ರೆ ಅಷ್ಟು ಅವರು ಪ್ರೋಗ್ರಾಮ್ ಅಲ್ಲಿ ಬ್ಯುಸಿ ಇರ್ತಾರೆ. ನಾನು ಕಂಡುಕೊಂಡ ಹಾಗೆ ತಿಂಗಳಿಗೆ ಕಡಿಮೆಯಲ್ಲಿ ಒಂದು 50-60 ಪ್ರೋಗ್ರಾಮ್ ಅವರು ಮಾಡ್ತಾರೆ. ಅಂದ್ರೆ ದಿವಸಕ್ಕೆ ಎಷ್ಟು ಹೋಗ್ತಾರೆ ಅಂತ ನೀವು ಲೆಕ್ಕ ಹಾಕಿ. ಈ ಬೆಳವಣಿಗೆ ಅವರ ಡೆಡಿಕೇಶನ್ ಇಂದ ಬಂತು, ಅವರಿಗೆ ಸಾಧಿಸಬೇಕು ಅನ್ನುವ ಛಲದಿಂದ ಬಂತು. ದಯವಿಟ್ಟು ನಮ್ಮ ಬಹಳ ದೂರದಲ್ಲಿ ಏನಿಲ್ಲ, ಅವರು ಇಲ್ಲಿ ಅಡ್ಡನಾಟಕದಿಂದ ಸ್ವಲ್ಪ ಮುಂದೆ ಮುಳಿಯದವರು. ಇವತ್ತು ಕರ್ನಾಟಕದಾದ್ಯಂತ ದೇಶಾದ್ಯಂತ ಮುಂಬೈಯಲ್ಲಿ ಕೂಡ ಅವರು ಕಾರ್ಯಕ್ರಮವನ್ನು ಕೊಟ್ಟು ಯಶಸ್ವಿಯಾಗಿದ್ದಾರೆ. ಅವರಿಗೆ ಈಗ ನಮ್ಮದೇ ವೇದಿಕೆಯಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶುಭವನ್ನು ಹಾರೈಸ್ತಾ ಕಾರ್ಯಕ್ರಮದ ಮುಂದಿನ ಗೀತೆಗೆ ನಾವು ಹೋಗ್ತಾ ಇದ್ದೇವೆ. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ಈ ವೇದಿಕೆಯಲ್ಲಿ ಇನ್ನೊಬ್ಬಾಕೆ ಕಲಾವಿದೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಯವರೇ ಸಾನ್ವಿಕಾ ಅವರು, ವಿದ್ಯಾರಶ್ಮಿ ಅವರು ಬರೆದಂತಹ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಸುಂದರವಾದಂತಹ ಸಾಹಿತ್ಯವನ್ನ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಕೆಲವು ಸಲ ಹಾಗೆ ಇರ್ತದೆ, ರಾಮಕೃಷ್ಣನ ವ್ಯಕ್ತಿತ್ವ ಹಾಗಿದೆ. ಅವರು ವೇದಿಕೆಯಿಂದ ಬಂದ್ರೆ ಮುಂದೆ ಯಾವ ಎತ್ತರಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತು, ಕಾದು ನೋಡೋಣ. ಒಂದು ಅದ್ಭುತವಾದಂತಹ ಸಾಹಿತ್ಯವನ್ನ ಸುಂದರವಾಗಿ ಪ್ರಸ್ತುತಪಡಿಸಲಿಕ್ಕೆ ಸಾನ್ವಿಕಾ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಿಮ್ಮ ಊರಿನ ಪ್ರತಿಭೆ, ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಿ.
ಶಕ್ತಿಯ ನೀಡುವೆ ವಿಷ್ಣು ತನಯ ವಿಷ್ಣು ತನಯ ನಮ್ಮನೆಲ್ಲರ ಹರಸುದೇವ ಶಾಸ್ತಾರನೇ ನಮ್ಮನೆಲ್ಲರ ಹರಸುದೇವ ಶಾಸ್ತಾರನೇ ಅಭಿಷೇಕ ಕರ್ಪೂರಾರತಿ ಸ್ವೀಕರಿಸುತ್ತಂತೆ ವಿಧ ವಿಧದಲ್ಲಿ ಸೇವೆಗಳನ್ನು ನಿತ್ಯ ನೀಗೈವೆ ಪಡುಮಲೆಯ ಒಡೆಯನೆಂದೇ ಪ್ರತಿಷ್ಠೆಯ ಪಡೆದೆ ಪಡುಮಲೆಯ ಒಡೆಯನೆಂದೇ ಪ್ರತಿಷ್ಠೆಯ ಪಡೆದೆ ನಿನ್ನ ಮಾಯೆಯ ಎಲ್ಲ ಪಸರಿಸಲು ವಿಷ್ಣು ತನಯ ವಿಷ್ಣು ತನಯ ನಮ್ಮನೆಲ್ಲರ ಹರಸುದೇವ ಶಾಸ್ತಾರನೇ ನಮ್ಮನೆಲ್ಲರ ಹರಸುದೇವ ಶಾಸ್ತಾರನೇ ಆಲಿಸಯ್ಯ ನಮ್ಮ ಮೊರೆಯ ದೇವ ಶಾಸ್ತಾರ ಹಾಡಿ ಹೊಗಳುವೆ ನಿನ್ನ ಮಹಿಮೆಯ ಬಣ್ಣಿಸಿದೆ ಆಲಿಸಯ್ಯ ನಮ್ಮ ಮೊರೆಯ ದೇವ ಶಾಸ್ತಾರ ಹಾಡಿ ಹೊಗಳುವೆ ನಿನ್ನ ಮಹಿಮೆಯ ಬಣ್ಣಿಸಿದೆ ವಿಷ್ಣು ತನಯ ವಿಷ್ಣು ತನಯ ನಮ್ಮನೆಲ್ಲರ ಹರಸುದೇವ ಶಾಸ್ತಾರನೇ ನಮ್ಮನೆಲ್ಲರ ಹರಸುದೇವ ಶಾಸ್ತಾರನೇ ಥ್ಯಾಂಕ್ ಯು ಚಪ್ಪಾಳೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂದ್ರೆ ಒಳ್ಳೆದಿತ್ತು. ನಾನು ಪ್ರಾರಂಭದಿಂದ ನಮಗೆ ಯಾರಿಗೂ ನಾನು ಚಪ್ಪಾಳೆ ಕೇಳಲೇ ಇಲ್ಲ. ಕೇಳಿದೆನಾ? ಖಂಡಿತವಾಗ್ಲೂ ಕೇಳಲಿಲ್ಲ. ನಿಮ್ಮ ಊರಿನ ಪ್ರತಿಭೆ ಅದ್ಭುತವಾಗಿ ಈ ಗೀತೆಯನ್ನ ಪ್ರಸ್ತುತಪಡಿಸಿದ್ದಾರೆ. ಅವರಿಗೂ ಕೂಡ ಸಾಹಿತ್ಯ ಬರೆದಂಥವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ಅವರ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಮ್ಮ ತಂಡದ ಎಲ್ಲರ ಪರವಾಗಿ ಹಾರೈಸ್ತಾ ಮುಂದೆ ಒಂದು ಸುಂದರವಾದ ದೇಶಭಕ್ತಿ ಗೀತೆಯನ್ನು ತಕೊಂಡು ಕಿಶೋರ್ ಪೆರ್ಲಾ ಬರ್ತಾ ಇದ್ದಾರೆ. ನಮ್ಮ ನಾಡಿನ ಹಿರಿಮೆ ಎಂಥದ್ದು, ನಮ್ಮ ದೇಶದ ಗರಿಮೆ ಏನು ಅಂತ ಈ ಪದ್ಯದ ಸಾಹಿತ್ಯದ ಸಾಲು ಸಾಲುಗಳಲ್ಲಿ ಬರ್ತದೆ. ನಮ್ಮ ದೇಶದ ಒಂದು ಪುಟ್ಟ ಮಗು ಕೂಡ ಸಿಂಹದ ಬಾಯಿಯೊಳಗೆ ಕೈ ಹಾಕಿ ಅದರ ಹಲ್ಲುಗಳನ್ನ ಎಣಿಸುವಷ್ಟು ವೀರ ಆಗಿರ್ತದೆ ಆ ಚಿಕ್ಕ ಮಗು ಕೂಡ. ಯಾವುದೇ ವೈರಿ, ಯಾರೇ ಹೊರಗಿನ ದೇಶದವರು ನಮ್ಮ ಮೇಲೆ ಕುತಂತ್ರ ಮಾಡಿದ್ರು ನಾವು ಹೆದರುವವರು ಅಲ್ಲ ಅನ್ನುವುದನ್ನು ಸೂಚ್ಯವಾಗಿ ತಿಳಿಸುವಂತಹ, ದೇಶಭಕ್ತಿಯನ್ನ ಬಡಿದೆಬ್ಬಿಸುವಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯವನ್ನ ಪ್ರಸ್ತುತಪಡಿಸುವುದಕ್ಕಾಗಿ ಶ್ರೀಯುತ ಕಿಶೋರ್ ಪೆರ್ಲಾ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸಿಂಹನೊಡನಾಡುತ್ತಾ ಎನ್ನುವಂತಹ ಈ ಗೀತೆ. ಸಲ್ಲದಿದು ಸ್ನೇಹದಲ್ಲಿ ತುಡುಕಾಯಕ ಸಿಂಹನೊಡನಾಡುತ್ತದ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ
ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಗಲ್ಲ ಸುಳೆಯುವ ನಮ್ಮ ಭರತ ಬಲ್ಲೆಯ ಕಿರಾತ ಅವನ ಛಲ ಬಲ ಭರಿತ ಒಂದೊಂದು ಜೀವವು ಭರತ ಸಹಜಾತ ಒಂದೊಂದು ಜೀವವು ಭರತ ಸಹಜಾತ ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ ಸಾತ್ವಿಕರ ಸಾತ್ವಿಕರ ದಳನಮ್ಮದಾಗಿರಲು ಸಾತ್ವಿಕರ ಸಾತ್ವಿಕರ ದಳನಮ್ಮದಾಗಿರಲು ಸಲ್ಲದಿದು ಸ್ನೇಹದಲ್ಲಿ ಸುಡುಕಾಯಕ ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ ಹಸಿರು ಎಲೆ ಚಿಗುರು ಹೊದರು ಹೊಮ್ಮುವವನದಿ ಒಂದು ವಿಷ ಜಂತುವಿಗೆ ಹೆಸರೇನ ನೀಡಲಿ ಒಂದು ವಿಷ ಜಂತುವಿಗೆ ಹೆಸರೇನ ನೀಡಲಿ ಯಾವ ಶಾಪದ ರೂಪವಿಂದು ಕೂಡಿದೆದ್ದಿಹೋ ಯಾವ ಶಾಪದ ರೂಪವಿಂದು ಕೂಡಿದೆದ್ದಿಹುದೋ ನಮ್ಮದೊಂದು ಪರಶುರಾಮನ ಕೊಡಲಿ ಪರಶುರಾಮನ ಕೊಡಲಿ ಪರಶುರಾಮನ ಕೊಡಲಿ ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಸುಳೆಯುವ ನಮ್ಮ ಭರತ ಬಲ್ಲೆಯ ಕಿರಾತ ಅವನ ಛಲ ಬಲ ಭರಿತ ಒಂದೊಂದು ಜೀವವು ಭರತ ಸಹಜಾತ ಒಂದೊಂದು ಜೀವವು ಭರತ ಸಹಜಾತ ಒಂದೊಂದು ಜೀವವು ಭರತ ಸಹಜಾತ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ ಹೆತ್ತ ತಾಯಿ ಹೊತ್ತ ಭೂಮಿ
2 ಸ್ವರ್ಗಕ್ಕಿಂತ ಮಿಗಿಲು. ಕಿಶೋರ್ ಪೆರ್ಲಾ ಅವರನ್ನ ಈ ಒಂದು ಹಾಡನ್ನು ಹಾಡಿಸೋದಕ್ಕೋಸ್ಕರ ನಾನಾ ಕಡೆ ಕರೆಸ್ತಾರೆ. ಕಳೆದ 2-3 ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ವೈರಲ್ ಆಗಿರುವಂತಹ ಒಂದು ಗೀತೆ, ಬಹುಶಃ ಮೂಲತಃ ಶಂಕರ್ ಶಾನುಭೋಗ್ ಅವರು ಹಾಡಿದಂತಹ ಈ ಗೀತೆಯನ್ನ ಅವರಷ್ಟೇ ಅವರಿಗಿಂತ ಹೆಚ್ಚು ಪ್ರಸಿದ್ಧಿಯನ್ನು ತಂದುಕೊಟ್ಟಂತ ಖ್ಯಾತಿ, ಬಹುಶಃ ನಾನು ಹಾಗೆ ಹೇಳಿದ್ರೆ ಸರಿಯೋ ತಪ್ಪೋ ಗೊತ್ತಿಲ್ಲ, ಕಿಶೋರ್ ಪೆರ್ಲಾ ಅವರಿಗೆ ಸಲ್ಲಬೇಕು. ಅವರು ನಮ್ಮ ತಂಡದ ಗಾಯಕ ಅನ್ನೋದಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ಒಂದು ಭಾವಗೀತೆ, KS ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತದ ಈ ಗೀತೆಯನ್ನು ನಿಮ್ಮ ಮುಂದೆ ಹಾಡುವಂತ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ನಾನು TV ಗಿರಿ, ಜೊತೆಯಲ್ಲಿ ವಿಜಯಶ್ರೀ ಮುಳಿಯ. ಕನಸಿನಲ್ಲಿ ನನ್ನವಳ ಕೇಳಿದೆನು, ಒಂದೆರಡು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದನಿನ ಕಾವುದೆಂದು ನಮ್ಮೂರು ನಿಮ್ಮೂರು ನಲ್ಲೂರು, ಚಂದನಿನ ಕಾವುದೆಂದು ನಮ್ಮೂರು ಚಂಚವೋ ನಿಮ್ಮೂರು ಚಂಚವೋ ಎಂದೆಂದ ಕೇಳಬೇಕೆ, ನಮ್ಮೂರು ಪಂಚದಲ್ಲಿ ನಿಮ್ಮೂರ ಕನಸಿನನ್ನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಂದ ಕೇಳಲೇಕೆ, ಎಂದನ ಸುಮ್ಮನಿರೆ ಎಂದಳಾಕೆ.
ಸೇರಿದಾಗ ಊರ ಬಂಡೆಯಲ್ಲಿ ಊರ ಬಿಟ್ಟಾಗ ಉಳಿಯುವುದು ನಾಳೆ ಬೇಗ. ಚಂದನಕ್ಕೆ ತೊಟ್ಟಿಲನ್ನು ತುಂಬಿತು ನಿಮ್ಮೂರ ಸೇರಿದಾಗ ಊರ ಮೇಲೆಗೆ ಬಂದು ನಾವು ನಮ್ಮನ್ನು ಕುಶಲವನ್ನು ಕೇಳಿದಾಗ ತುದಿಯರೆ ನೋಡಿದ್ದು ಕಣ್ಣಲ್ಲಿ ನೋವಂತು ಕೆಂಪಿ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಬೇಕೆ ಸುಮ್ಮನೆ ಎಂದಳಾಕೆ ಬಹಳಷ್ಟು ಹೆಮ್ಮೆ ಇದೆ ನಮ್ಮ ವಾದ್ಯ ಕಲಾವಿದರ ಬಗ್ಗೆ. ಯಾಕಂದ್ರೆ ಎಲ್ಲ ಹಾಡುಗಳಿಗೆ ಕೂಡ 100% ಲೈವ್ ಆಗಿ ನುಡಿಸ್ತಾ ಇದ್ದಾರೆ. ಯಾವುದು ಕೂಡ ಇಲ್ಲಿ ಟ್ರ್ಯಾಕ್ ಆಗಲಿ, ಮೊಬೈಲ್ಗೆ ಜಾಕ್ ಸಿಕ್ಕಿಸುವುದಾಗಲಿ ಯಾವುದೇ ವಹಿವಾಟುಗಳು ನಮ್ಮಲ್ಲಿಲ್ಲ. ನಮ್ಮ ಸಂತೋಷ್ ಇರ್ಬೋದು, ಅಶ್ವಿನ್ ಇರ್ಬೋದು, ಸಚಿನ್ ಇರ್ಬೋದು, ಗಿರೀಶ್ ಪೆರ್ಲಾ ಇರ್ಬೋದು. ಮತ್ತು ಒಂದು ತಿಳ್ಕೊಳ್ಳಿ, ಹಾಡಿನಿಂದ ಹಾಡಿಗೆ 1-2-3 ನಿಮಿಷ ಟೈಮ್ ತಗೊಳ್ತಾರೆ ಅಂದ್ರೆ ಅದು 99% ಅವ್ರು ಲೈವ್ ಆಗಿ ನುಡಿಸುವುದು ಅಂತ ಅರ್ಥ. ಹಾಗೆಂತೇಳಿ ಎಲ್ಲವೂ ಹಾಗೆ ಇರುವುದಿಲ್ಲ. ಅಂತೂ ನಮ್ಮ ಎಲ್ಲ ವಾದ್ಯ ಕಲಾವಿದರು ಅದ್ಭುತವಾಗಿ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಯಾವತ್ತು ಕೂಡ 50% ಧ್ವನಿವರ್ಧಕದವರ ಕೈಯಲ್ಲಿರುವುದು ಪಪ್ಪು ಸೌಂಡ್ಸ್ ಬೆಳ್ತಂಗಡಿ. ಇವರು ಬಹಳ ಸೊಗಸಾಗಿ ನಮಗೆ ಸಾಥ್ ನೀಡ್ತಾ ಇದ್ದಾರೆ. ನಮ್ಮ ತಂಡದ ಪರವಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇನ್ನೊಂದು ಸುಂದರವಾದಂತಹ ಸಾಹಿತ್ಯಕ್ಕೆ ದನಿಯಾಗಲಿದ್ದಾರೆ ಶ್ರೀಯುತ ರಾಮಕೃಷ್ಣ ಕಾಟ್ಕುಕ್ಕೆ ಅವರು. KC ಪಾಟಾಳಿ ಪಡುಮಲೆ ಇವರ ರಚನೆ, ರಾಮಕೃಷ್ಣ ಕಾಟ್ಕುಕ್ಕೆ ಅವರ ಧ್ವನಿಯಲ್ಲಿ. ಕಾಪಾಡು ಕರುಣೆಯಿಂದೊಲಿದೆಮ್ಮ ಪ್ರಭುವೆ ಶ್ರೀ ಶಾಸ್ತ್ರ ವಿಷ್ಣುಮೂರ್ತಿಯೇ ಕಾಪಾಡು ಕರುಣೆಯಿಂದೊಲಿದೆಮ್ಮ ಪ್ರಭುವೆ ಕಾಪಾಡು ಕರುಣೆಯಿಂದೊಲಿದೆಮ್ಮ ಪ್ರಭುವೆ ಕಾಪಾಡು ಕರುಣಾಡು ಪ್ರಭುವೆ 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 ನಾಡಿನೊಳಗವತರಿಸಿ ಬಂದು ಪಟುಗಡಲ ಮೊಗ ಮಾಡಿ ಸಡಗರದಿ ನಿಂತು ಪಡುಮಲೆಯ ನಾಡಿನೊಳಗವತರಿಸಿ ಬಂದು ಪಡುಗಡಲ ಮೊಗ ಮಾಡಿ ಸಡಗರದಿ ನಿಂತು ಕಡು ಬಡವನು ಕೊರೆವ ದೇವ ಅವತರಿಸಿ ಕಡು ಬಡವರನು ಕೊರೆವ ದೇವ ಅವತರಿಸಿ ದೃಢ ಸದನೆ ಭಕ್ತವತ್ಸಲ ವೈದ್ಯನಾಥ ದೃಢ ಸದನೆ ಭಕ್ತವತ್ಸಲ ವೈದ್ಯನಾಥ ಶ್ರೀ ಕೂವೆ ಶಾಸ್ತ್ರ ವಿಷ್ಣುಮೂರ್ತಿ ಕಾಪಾಡು ಕರುಣೆಯಿಂದೊಲಿದೆಮ್ಮ ವಿಭುವೆ ಕಾಪಾಡು ಕರುಣೆಯಿಂದೊಲಿದೆಮ್ಮ ಪ್ರಭುವೇ
ಕುಸುಮದಳದಿಂದ ಬಿಸಿ ಬ್ರಹ್ಮಗಿರಿಯಿಂದ ತುಳುನಾಡಿಗಿಳಿದು ಪಡುಮಲೆಗೆ ಬಂದೆ ಕುಸುಮದಳದಿಂದ ಬಿಸಿ ಬ್ರಹ್ಮಗಿರಿಯಿಂದ ತುಳುನಾಡಿಗಿಳಿದು ಪಡುಮಲೆಗಾಗಿ ಬಂದೆ ಹೂಮಾನಿ ಕಿನ್ನಿ ಮಾಡಿ ಹುಲಿಭೂತ ಮಲರಾಯ ಹೂಮಾನಿ ಕಿನ್ನಿ ಮಾಡಿ ಹುಲಿಭೂತ ಮಲರಾಯ ರುದ್ರಾಂಡಿ ದೈವಗಳ ಚರಣ ನಮಗಭಯ ರುದ್ರಾಂಡಿ ದೈವಗಳ ಚರಣ ನಮಗಭಯ ಶ್ರೀ ಹೂವೆ ಶಾಸ್ತಾರ ವಿಷ್ಣು ಮೂರುತಿಯೇ ಕಾಪಾಡು ಕರುಣೆಯಲ್ಲಿ ಒಲಿದೆಮ್ಮ ವಿಭುವೆ ಒಲಿದೆಮ್ಮ ವಿಭುವೆ ಚೆನ್ನಯ್ಯ ಧರೆಗೆ ಅವತರಿಸಿ ಮೆರೆದ ಧರ್ಮ ಕರ್ಮದ ನಾಡು ಪಡುಮಲೆಗೆ ನಮನ ಕೋಟಿ ಚೆನ್ನಯ್ಯ ಧರೆಗೆ ಅವತರಿಸಿ ಮೆರೆದ ಧರ್ಮ ಕರ್ಮದ ನಾಡು ಪಡುಮಲೆಗೆ ನಮನ ಪಡುಮಲೆಗೆ ನಮನ ಪಡುಮಲೆಗೆ ನಮನ ದೇವಿ ರಾಜೇಶ್ವರಿ ಭಗವತಿಯ ಶರಣು ದೇವಿ ಭಗವತಿಯ ಶರಣು ಸರ್ವಶಕ್ತಿಗೆ ಮಣಿವೆ ಶರಣು ಶರಣು ಸರ್ವಶಕ್ತಿಗೆ ಮಣಿವೆ ಶರಣು ಶರಣು ಶ್ರೀ ಕೂವೆ ಶಾಸ್ತಾರ ವಿಷ್ಣು ಮೂರುತಿಯೇ ಕಾಪಾಡು ಕರುಣೆಯಲ್ಲಿ ಒಲಿದೆಮ್ಮ ಪ್ರಭುವೆ ಶ್ರೀ ಕೂವೆ ಶಾಸ್ತಾರ ಶಾಸ್ತಾರ ವಿಷ್ಣು ಮೂರುತಿಯೇ ವಿಷ್ಣು ಮೂರುತಿಯೇ ವಿಷ್ಣು ನಮಗೊಂದು ಸಂತೋಷ ಅಂದ್ರೆ ನಾವು ಒಂದು ಸಾರಿಯೂ ಕೇಳದೆ ನೀವು ಪ್ರತಿ ಸಾರಿಯೂ ಚಪ್ಪಾಳೆ ಕೊಡ್ತಾ ಇದ್ದೀರಿ. ಅತ್ಯಂತ ಸಂತೋಷದ ವಿಷಯ ಇದೆ. ಯಾಕೆಂದ್ರೆ ಇದು ಭಕ್ತಿಗೀತೆಯನ್ನ ಕೇಳುವ ನೋಡುವ ಅವಧಿ ಅಲ್ಲ, ಸಮಯ ಮೀರಿದೆ. 11 ಗಂಟೆ ಕಳೆದಿದೆ. ಸಾಮಾನ್ಯವಾಗಿ ಭಕ್ತಿಗೀತೆ ಕಾರ್ಯಕ್ರಮ 9-9:30 ಮುಗಿದಾಗ್ತದೆ. ಆದ್ರೂ ಕೂಡ ಬಹಳಷ್ಟು ಆಸಕ್ತಿಯಿಂದ ಪ್ರೀತಿಯಿಂದ ನೀವು ಕಾರ್ಯಕ್ರಮವನ್ನು ನೋಡಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದೀರಿ. ಕಾರ್ಯಕ್ರಮದ ಯಶಸ್ಸಿನಲ್ಲಿ ನೀವು ಕೂಡ ಬಹುದೊಡ್ಡ ಭಾಗ ಅಂತ ನಾವು ಖಂಡಿತವಾಗಿ ಬಲವಾಗಿ ನಂಬಿದ್ದೇವೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಕಾರ್ಯಕ್ರಮದ ಮುಂದಕ್ಕೆ ಇನ್ನೊಂದು ಅದ್ಭುತವಾದಂತಹ ಗೀತೆಯ ಪ್ರಸ್ತುತಿಗಾಗಿ ಶ್ರೀಯುತ ಕಿಶೋರ್ ಪೆರ್ಲ, ಕೇರಳ ಮಲಯಾಳಂ ಸಿನಿಮಾ ರಂಗದ ಅಲ್ಲಿ ಬಹಳಷ್ಟು ಪ್ರಸಿದ್ಧವನ್ನ ಪಡೆದಂತಹ ಒಂದು ಗೀತೆ ಇದು. ಜನಮಾನಸವನ್ನ ಗೆದ್ದಂತ ಒಂದು ಗೀತೆ. ಯಾಕಂದ್ರೆ ಪದ್ಮಶ್ರೀ ಡಾಕ್ಟರ್ KG ಯೇಸುದಾಸ್ ಅವರು ಬ್ರೆತ್ ಕಂಟ್ರೋಲ್ ಮಾಡಿ ಉಸಿರನ್ನ ಬಿಗಿ ಹಿಡಿದು ಹಾಡಿದಂತ ಒಂದು ಗೀತೆ. ನೀವು ಉಸಿರನ್ನ ಬಿಗಿ ಹಿಡಿದು ರೆಡಿಯಾಗಿರಿ, ಹಾಡುವುದಕ್ಕೆ ಕಿಶೋರ್ ಅವರು ತಯಾರಾಗಿದ್ದಾರೆ. ಹಲ್ 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 ಗಂಗೆ
ശിവനാളമൊരു സ്വരമഴയുടെ മിഴിമന്ത്രതീർത്ഥമൊഴുകിയ പുലരിയിലനുരാഗമാർന്ന ശിവശൈല ശൃംഗമുടി നേടി വന്ന പുരുഷാർത്ഥ സാര ശിവ ഗംഗേ തുടിയിൽ ഉണരും ത്രിപുട കേട്ടു തുയിലുണർന്നു പാടി എന്റെ നടന മണ്ഡപം തുറന്നുവാ ഗംഗേ ശ്രീരാഗ ശ്രുതിയിലരികെ ഭഗവതി പാർവതി നീ കാർക്കൂന്തൽ ചുരുളിലറിയ വരവാത്തിങ്കൾ തുളസി തിരുകിയൊരു ശ്രീരാഗ ശ്രുതിയിലരികെ വരവരമൊഴി പാർവതി നീ പൂർണിലാവിലാടു മരളി മരം പോലെ ഗംഗേ തുടിയിൽ ഉണരും ത്രിപുട കേട്ടു തുയിലുണർന്നു പാടി എന്റെ നടന മണ്ഡപം തുറന്നുവാ ഗംഗേ ഏകാന്തം പദയാത്രയിൽ മനസ്സിന്റെ മൺകൂടു പിന്നിൽ വെടിഞ്ഞു ഏകാന്ത പദയാത്രയിൽ മനസ്സിന്റെ മൺകൂടു പിന്നിൽ വെടിഞ്ഞു നിന്നിപ്പാട്ടിൻ പ്രണയമഴയിലൊരു വെൺപ്രാവായി ചിറകു കുടയുമൊരു പൊന്നൂവൽ പകലിലെറിയുമൊരു പകലിനും കാവലുമായി നിന്നിപ്പാട്ടിൻ പ്രണയമഴയിലൊരു വെൺപ്രാവായി ചിറകു കുടയുമൊരു പൊന്നൂവൽ പകലിലെറിയുമൊരു പകലിനും കാവലുമായി ഞാൻ തിരഞ്ഞതെന്റെ കടലയ ജലതീർത്ഥം സൂര്യനാളമൊരു സ്വരമഴയുടെ വിരിമന്ത്രതീർത്ഥമൊഴുകിയ പുലരിയിലനുരാഗമാർന്ന ശിവശൈല ശൃംഗമുടി നേടി വന്ന പുരുഷാർത്ഥ സാര ശിവ ഗംഗേ ഉണരും ത്രിപുട കേട്ടു തുയിലുണർന്നു പാടി എന്റെ നടന മണ്ഡപം തുറന്നുവാ ഗംഗേ 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 ಧನ್ಯವಾದಗಳು ಕಿಶೋರ್ ಅವರಿಗೆ ಅದ್ಭುತವಾದಂಥ ಪ್ರಸ್ತುತಿಗೆ. ನಮ್ಮ ಕಾರ್ಯಕ್ರಮದಲ್ಲಿ ದಾಸರ ಪದ ಆಯಿತು, ಭಕ್ತಿಗೀತೆ ಆಯಿತು, ಭಾವಗೀತೆ ಆಯಿತು, ಕನ್ನಡ, ತುಳು, ತೆಲುಗು ಆಯಿತು. ಇದೀಗ ಒಂದು ಜಾನಪದ ಶೈಲಿಯ ಒಂದು ಅದ್ಭುತವಾದ ಗೀತೆಯನ್ನ ತಗೊಂಡು ಬರ್ತಾ ಇದ್ದಾರೆ ನಮ್ಮ ತಂಡದ ಗಾಯಕಿ ಕುಮಾರಿ ವಿಜಯಶ್ರೀ ಮುಳಿಯ.
ఎండికొండాడో ఏలటోడా హే అడ్డబొట్టు శంకరుడా జోలె పట్టుకొని తిరిగేటోడా జగాలనుగా జంగముడా కంఠనగరాని దాసినుడా కంఠి చూపుతో సృష్టిని నడపెత్తోడా హే ఆది అంత్యాలు లేనివాడా అండపిండ బ్రహ్మాండాలే నిండుకోడా సాధు జంగమాది దేవుడా శంభో శంకర హరలింగ రూపుడా సంచార జగతి రావ కోవ దేవుడా ఆది అంత్యమేది నీకు లేదురా అండము నీవే పిండము నీవే ఓ ఆత్మము నీవే పరమాత్మము నీవే అఖిలాండం బ్రహ్మాండం నీ తాండవమే అతల సుతల పాతాళం నీ కీర్తనమే ఓహో పగలు రేయి తీరాలకు వారధి నీవే ప్రళయ విలయ గమనాలకు సారథి నీవే సాధు జంగమాది దేవుడా శంభో శంకర హరలింగ రూపుడా సుర సుత గౌరీ సఖి అయ్యి నీ తోడుండా శంఖాదురే శంకురే నీకు కుదండ భూలేని నాగమణి వేడాలో నా మెలుగుచుండ ఏమి నీ భైరాగోని చేచుచుండా వెండినమే తలపై కొలువై చెందులాడ ఎందుకురా బోడిదా నీను సట గిరిజనమే నీకు బంధువులైరిరా తిరుగున్న మురువము చిత్తమునా కలిమిలేమి అష్టము సుఖము ఓ నీ తూకములో అంతా ఒకటే అఖిలాండం బ్రహ్మాండం నీ తాండవమే అతల సుతల పాతాలకు సంద్రము నీవే ఓహో ఉండిలేనట్టుండే ఉనికివి నీవే ప్రళయ విలయ లాలాలకు అర్థం నీవే సాధు జంగమాది దేవుడా శంభో శంకర హరలింగ రూపుడా వమల సుగంధల చూసిన పోల పల్లకి మేళ కపించిను గమనీయంగా శూడాలీలా వేదం శంభుని నాదం అందాల ఈ సుందర ధామం ఈ నెలకు నిచ్చన వేసే పావన పీఠము ఈ దినమే గానం ప్రణవానాదముగా ఢమరుగమే ధిమి ధిమి మోగెనురా భూమి నుంచి గంగా ధిమికే పొంగెనురా నటరాజై శివుడే ఆడెనురా నమ శివాయ సిద్ధనమాయ ఓ సిద్ధనమాయ విశుద్ధనమాయ పంచాక్షరి జపమంత్రమే పరమ శివాయ కైవల్యం
ಅವ್ರು ಇನ್ನೊಂದು ಸಾಂಗ್ ಹಾಡ್ಬೇಕಲ್ವಾ? ಜೊತೆಗೆ ನಾನು ಹಾಡ್ತೇನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಜನಪದ ಗೀತೆ ನಿಮ್ಮ ಮುಂದೆ. ಕಿನ್ನೂರಿ ನುಡಿಸೋಣ ದನಿ ಚಂದವೋ ಕಿನ್ನೂರಿ ನುಡಿಸೋಣ ಬಿರಳಿನಂದ ಚಂದವೋ ಚಿಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸೊತ್ತಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸ್ಸೊತ್ತಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸ್ಸೊತ್ತಳು. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು. ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು, ಬೆಟ್ಟ ಹತ್ತೋಗಬೇಕು, ಬೆಟ್ಟ ಇಳಿದೋಗಬೇಕು. ಅಲ್ಲಾದಿ ಕಣೆ ನನ್ನ ರಮಾನೆ ನಾರಿ, ಅಲ್ಲಾದಿ ಕಣೆ ನನ್ನ ರಮಾನೆ, ಅಲ್ಲಾದಿ ಕಣೆ ನನ್ನ ರಮಾನೆ, ಅಲ್ಲಾದಿ ಕಣೆ ನನ್ನ ರಮಾನೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮನೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ.
அருளம்மானே எல்லா ஜகத்தின் அருளம்மானே. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಕೊನೆಯ 3 ಗೀತೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹೊತ್ತು ಬಹಳಷ್ಟು ಆಗಿದೆ. ಪಳ್ಳಿಕಟ್ಟು ಶಬರಿಮಲೆಕ್ ಈ ಗೀತೆಯ ಜೊತೆಗೆ ಕಿಶೋರ್ ಪೆರ್ಲಾ. பள்ளிக்கட்டு சபரிமலைக்கு கல்லும் முள்ளும் காலிக்கு மெத்த சுவாமியே ஐயப்போ சுவாமி சரணம் ஐயப்ப சரணம். பள்ளிக்கட்டு சபரிமலைக்கு கல்லும் முள்ளும் காலிக்கு மெத்த சுவாமியே ஐயப்போ சுவாமி சரணம் ஐயப்ப சரணம். பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. நெய் அபிஷேகம் சுவாமிக்கே கற்பூர தீபம் சுவாமிக்கே ஐயப்பமார்களை கூறிக்கொண்டே ஐயனாரில் சென்றிடுவார் சபரிமலைக்கு சென்றிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே. கார்த்திக மாதம் மாலையெழுந்து நேற்றியாகவே விரதமிருந்து
ಬಂದಿಡುವ ಶಬರಿ ಅನ್ನയിൽ ಪಣಿದಿಡುವ ശബരിയാളിൻ കന്തിമാർകളിൻ സരത്തിനെ തോണ്ട് വണങ്ങിടുവ ശബരിമലയിൽ നെരുങ്ങിടുവ 18 പടി മീത് ஏறிடுவ கதி என்று அவனை சரணடைவா மதிமுகம் கண்டே மயங்கிடுவா என்னை அப்பனே ஸ்துதி கையிலே தன்னையே மறந்திடுவா பள்ளி கெட்டு ശബരിമലയ്ക്ക് கல்லும் முள்ளும் കാലികമെത്ത சுவாமியே അയ്യപ്പോ சுவாமி சரணம் അയ്യപ്പ ശരണം பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சரணம் சரணம் ஐயப்பா சுவாமி சரணம் ஐயப்பா 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 சுவாமி சரணம் ஐயப்பா சுவாமி சரணம் ஐயப்பா ಥ್ಯಾಂಕ್ ಯು ಎಲ್ಲದಕ್ಕಿಂತ ಹೆಚ್ಚು ಖುಷಿ ಕಾರ್ಯಕ್ರಮ ಪ್ರಾರಂಭ ಆಗುವಾಗ ಯಾವ ಜೋಶಲ್ಲಿ ಕ್ಲಾಪ್ ಕೊಡ್ತಾ ಇದ್ರು ಈಗಲೂ ಅದೇ ಜೋಶಲ್ಲಿ ನೀವು ಕ್ಲಾಪ್ ಕೊಡ್ತಾ ಇದ್ರಿ ಸಂಖ್ಯೆ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು ಆಗದಿಂದ ಈಗಕ್ಕೆ ಯಾಕಂದ್ರೆ ಈಗಿನ ಸಮಯ ಸಂದರ್ಭ ಆಗಿದೆ ನಮ್ಮ ರುಟೀನ್ ಆಗಿದೆ ಬಹುಶಃ ಕಾರ್ಯಕರ್ತರು ಕೂಡ ನಾಳೆ ಮತ್ತೆ ಬರಬೇಕು ಅದಕ್ಕೋಸ್ಕರ 2 ಗೀತೆಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಿಲ್ಲುವಕ್ಕೆ ಆಪ ಪೋಪರ್ ಅಂತೇಳಿ ನೀವು ಕೇಳೋ ಹಾಗೆ ಆಗಬಾರದು ನೀವು ಹಾಗೆ ಕೇಳ್ತೀರಿ ಅಂತ ನಾವು ಹೇಳಿದಲ್ಲ ಆದ್ರೂ ಕೂಡ ಸಮಯದ ಮಿತಿ ಇದೆ ಕಾರ್ಯಕ್ರಮದ ಕೊನೆಯ ಮೊದಲ ಗೀತೆ ಶಂಕರ ನಾದ ಶ್ರೀರಾಪರ ಇದು ರಿಕ್ವೆಸ್ಟ್ ಗೀತೆ ಇದೊಂದು ಬೇಡಿಕೆಯ ಗೀತೆ ಈ ಹಾಡನ್ನು ಹಾಡುವುದಕ್ಕಾಗಿ ಕಿಶೋರ್ ಪೆರ್ಲಾ ಅಲ್ಲ ಟಿವಿ ಗಿರಿ ಅಲ್ವೇ ಅಲ್ಲ ಕುಮಾರಿ ವಿಜಯಶ್ರೀ ಇವಳ ಕಂಠದಲ್ಲಿ ವಿಶೇಷವಾಗಿ ಇವತ್ತು ಈ ಹಾಡನ್ನ ಕೇಳಬೇಕು ಅಂತ ಬಯಸಿದ್ದಾರೆ 1-2 ವರ್ಷಗಳ ಹಿಂದೆ ವಿಜಯಶ್ರೀ ಹಾಡಿದಂತ ಈ ಹಾಡು ಅದು ಬಹಳಷ್ಟು ವೈರಲ್ ಆಗಿತ್ತು ಮತ್ತೊಮ್ಮೆ ಈ ವೇದಿಕೆಯಿಂದ ಅವರ ಕಂಠದಲ್ಲಿ ಶಂಕರ ನಾದ ಶ್ರೀರಾಪರ ಶಂಕರ ನಾದ ಶರೀರಾಪರ ವೇದ ವಿಹಾರ
ಧನ್ಯವಾದಗಳು ವಿಜಯಶ್ರೀ ಮತ್ತೆ ಒಟ್ಟು ತಂಡಕ್ಕೆ ಅದ್ಭುತವಾದಂತಹ ಪ್ರಸ್ತುತಿಗೆ. ಕಾರ್ಯಕ್ರಮದಲ್ಲಿ ನಾವು ಯಾವತ್ತೂ ಹೇಳುವುದಿದೆ, ನಮ್ಮೊಬ್ಬರು ಮೇಷ್ಟ್ರು ನಿರೂಪಕರು ಹೇಳ್ತಾ ಇದ್ರು, ಯಾವತ್ತೂ ನಮಗೆ ಪ್ರೇಕ್ಷಕರ ಸಂಖ್ಯೆ ಮುಖ್ಯ ಅಲ್ಲ, ಗುಣಮಟ್ಟ ಮುಖ್ಯ. ಯಾಕಂದ್ರೆ ಇಲ್ಲಿ ಈಗ ಒಂದು ಸಿನಿಮಾ ಆರ್ಕೆಸ್ಟ್ರಾ ನಡೆಯುವುದಿದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಈಗ ನೆರೆದಿರ್ತಾ ಇದ್ರು. ಭಕ್ತಿ ಸಾಹಿತ್ಯವನ್ನ, ದಾಸ ಸಾಹಿತ್ಯವನ್ನ, ತತ್ವ ಪದಗಳನ್ನ, ಆ ಸಾಹಿತ್ಯವನ್ನ ಕೇಳುವುದಕ್ಕೆ, ಸಂಗೀತವನ್ನ ಆಸ್ವಾದಿಸುವುದಕ್ಕೆ ಒಂದು ಗುಣಮಟ್ಟ ಬೇಕು, ಒಂದು ಕ್ವಾಲಿಟಿ ಬೇಕು. ಅವರೊಂದು ಉದಾಹರಣೆ ಕೊಡ್ತಾ ಇದ್ರು, ವಜ್ರದ ಮಳಿಗೆಯಲ್ಲಿ ಗ್ರಾಹಕರು ಬಹಳ ಕಡಿಮೆ, ಅದಕ್ಕೊಂದು ಯೋಗ್ಯತೆ ಬೇಕು ಅಲ್ಲಿ ಹೋಗ್ಬೇಕಿದ್ರೆ. ಮೀನು ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಅಂತ. ಬಹುಶಃ ಅದಕ್ಕೆ ಸಾಕ್ಷಿಗಳಾಗಿ ನೀವೆಲ್ಲರೂ ಗಮನಿಸ್ತಾ ಇದ್ದೇವೆ, ಒಂದೇ ರೀತಿಯಾಗಿ ಕುಳಿತು ಆವಾಗದಿಂದ ನಾವು ಕೇಳದೇನೆ ನಮಗೆ ಪ್ರೋತ್ಸಾಹಿಸಿ ಚಪ್ಪಾಳೆಯನ್ನ ಕೊಟ್ಟು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ನಿಮ್ಮೆಲ್ಲರಿಗೆ ಕೂಡ ನಮ್ಮ ರಾಮಕೃಷ್ಣ ಕಾಟ್ಕುಕ್ಕೆ ತಂಡದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಯಲ್ಲಿ ಮನೆಯಲ್ಲಿ ಕುಳಿತು ವಾಹಿನಿಗಳ ಮೂಲಕ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಎಲ್ಲ ಪ್ರೇಕ್ಷಕ ವರ್ಗದವರನ್ನು ಕೂಡ ನಾವು ಗೌರವಿಸ್ತಾ ಅವರಿಗೂ ವಂದಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಶಕ್ತಿ ಭಜನಾ ಮಂಡಳಿ. ಇವರಿಗೆ ನಮ್ಮ ತಂಡದ ಪರವಾಗಿ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಡಳಿತ ಮಂಡಳಿ ಹಾಗೆ ಎಲ್ಲ ಪದಾಧಿಕಾರಿಗಳಿಗೆ, ಬ್ರಹ್ಮ ಕಲಶೋತ್ಸವ ಸಮಿತಿಯ ಸರ್ವರಿಗೆ ಕೂಡ ವಂದಿಸ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದೊಂದು ವಿಶೇಷವಾದಂತಹ ಗೀತೆ. ದಾಸ ಸಾಹಿತ್ಯಗಳು ಕನ್ನಡದಲ್ಲಿ ಲಕ್ಷಾಂತರ ಬಂದಿರಬಹುದು, ಆದರೆ ತುಳು ಭಾಷೆಯಲ್ಲಿ ಬಂದಿರುವಂತಹ ಒಂದು ಅಪರೂಪವಾದಂತಹ ದಾಸ ಸಾಹಿತ್ಯ, ಭಗವಂತನ ದಶಾವತಾರಗಳನ್ನ ಕುರಿತ ನಮಗೆ ಕಥೆಯನ್ನ ಹೇಳುವಂತಹ ಒಂದು ಸುಂದರವಾದಂತಹ ಸಾಹಿತ್ಯ. ಲೇ 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 ಲೇಗ. ಕಾರ್ಯಕ್ರಮದ ಕೊನೆಯ ಒಂದು ಪ್ರಸ್ತುತಿಯನ್ನು ಪ್ರಸ್ತುತಪಡಿಸ್ತಾ ಇವತ್ತು ವಿಶೇಷವಾಗಿ ಸುಡುಮಲೆಯ ಈ ಒಂದು ಪುಣ್ಯ ಭೂಮಿಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಕ್ಷೇತ್ರದ ಎಲ್ಲವರನ್ನು ಕೂಡ ಅತ್ಯಂತ ಅಭಿಮಾನಪೂರ್ವಕವಾಗಿ ವಂದಿಸಿಕೊಳ್ತಾ, ನಾವೇನು ಹೊಸದಲ್ಲ, ನಿರಂತರ ಸಂಪರ್ಕದಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ನಮ್ಮ ಕುಟುಂಬಕ್ಕೂ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರ ಆದದ್ದರಿಂದ ಇದೊಂದು ಅತ್ಯಂತ ಪುಣ್ಯ ಅನ್ನುವಂತಹ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ವಿಶೇಷವಾಗಿ ತಾವುಗಳೆಲ್ಲ ಗಮನಿಸಬೇಕಾದ್ದು, ಇದು ಒನ್ ಮ್ಯಾನ್ ಶೋ ಅಲ್ಲ. ಯಾವತ್ತೂ ಕೂಡ ಒಂದು ಕಾರ್ಯಕ್ರಮ ಅತ್ಯಂತ ಉತ್ತಮ ಆಗಬೇಕು ಅಂತಾದರೆ ಅಲ್ಲಿ ಎಲ್ಲರ ಮಿಲನ ಇರಬೇಕು, ಎಲ್ಲರ ಪ್ರಬುದ್ಧವಾದಂತಹ ಸಾಮರ್ಥ್ಯವನ್ನು ಭಗವಂತನಿಗೆ ಸಮರ್ಪಿಸಬೇಕು. ಆ ನಿಟ್ಟಿನಲ್ಲಿ ಅತ್ಯಂತ ಅದ್ಭುತ ಕಲಾವಿದರು ಶ್ರೀಯುತ ಕಿಶೋರ್ ಪೆರ್ಲಾ, ಶ್ರೀಯುತ ಟಿ ವಿ ಗಿರಿ ಹಾಗೂ ವಿಜಯಶ್ರೀ ಮುಳಿಯ ಎಲ್ಲರೂ ಕೂಡ ಸಮರ್ಥರಾಗಿದ್ದಾರೆ. ಒಬ್ಬರೇ ಹಾಡಿ ಏನು ಮಾಡಬಹುದಿತ್ತು, ಅದಲ್ಲ. ಕಾರ್ಯಕ್ರಮ ಏನು ಸೇವಾ ರೂಪದಲ್ಲಿ ಮಾಡ್ತಾರೆ, ಯಾರು ಪ್ರಾಯೋಜಕತ್ವವನ್ನು ಮಾಡ್ತಾರೆ, ಅವರಿಗೊಂದು ಸಾರ್ಥಕತೆಯನ್ನು ಕೂಡ ನಾವು ಕೊಡಬೇಕಾದ್ದು ನಮ್ಮ ಕರ್ತವ್ಯ ಅನ್ನುವಂತಹ ದೃಷ್ಟಿಯಲ್ಲಿ ಕೇವಲ ಇದು ವ್ಯಾಪಾರ ಅಲ್ಲ, ಇದು ಭಗವಂತನಿಗೆ ಸಮರ್ಪಣೆ ಅನ್ನುವ ದೃಷ್ಟಿಯಲ್ಲಿ ಎಲ್ಲ ಹಾಡುಗಳ ಸಮ್ಮಿಶ್ರವಾದಂತಹ ಕೃತಿಗಳನ್ನು ಹಾಗೂ ಉತ್ತಮವಾದ ಸಾಹಿತ್ಯವನ್ನು ಇಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿಕೊಳ್ತಾ, ಮುಂದೆ ಕೂಡ ಇಂತಹ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಮನಸ್ಸು ಮುಕ್ತವಾಗಿ ಇರಲಿ ಅನ್ನುವಂಥದ್ದು, ಇದರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಹಂಚಿಕೊಂಡು ಕಾರ್ಯಕ್ರಮಗಳು ಇನ್ನಷ್ಟು ವಿಸ್ತಾರವಾಗಿ ಭಗವಂತನಿಗೆ ಸಮರ್ಪಣೆ ಆಗುವಲ್ಲಿ ನಮ್ಮೆಲ್ಲರ ಶ್ರಮ ಇರಲಿ ಅಂತ ಪ್ರಾರ್ಥಿಸಿಕೊಳ್ತಾ, ಒಂದು ಘಟ್ಟದಲ್ಲಿ ಭಜನೆಗೆ ಮೀಸಲಾಗಿತ್ತು, ಅದು ನಡೀತಾ ಇದೆ. ಭಜನೆ ಇವತ್ತು ಉತ್ತುಂಗ ಸ್ಥಿತಿಯಲ್ಲಿದೆ. ಏನು ಬರಗಾಲ ಇಲ್ಲ. ಕೇವಲ 4 ವರ್ಷ ನಾವು ಭಜನೆಗೆ ಸಮರ್ಪಿಸಿಕೊಂಡೆವು ನಮ್ಮನ್ನು. 2018, 19, 20, 21, 22 5 ವರ್ಷ ಭಜನೆ ಬೆಳಿಬೇಕು, ಭಜನೆ ಸಮೃದ್ಧವಾಗಿ ಕಂಡುಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತಮ್ಮನ್ನು ನಾವು ಸಮರ್ಪಿಸಿಕೊಂಡು ಅದಕ್ಕೆ ಅದೇ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡೆವು. ಆದರೆ ಕಾರ್ಯಕ್ರಮ ಎಲ್ಲೋ ಒಂದು ದಾರಿ ತಪ್ಪುತ್ತಾ ಇದೆ ಅನ್ನುವಂಥದ್ದನ್ನು ಮನಗೊಂಡು ಇವತ್ತು ಎಲ್ಲ ಹಾಡುಗಳು ಸಮರ್ಥ ಕಲಾವಿದರ ಎಲ್ಲ ಸಾಮರ್ಥ್ಯಗಳು ಕಂಡುಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ವರ್ಷದಿಂದ ನಾವು ಹೊರಟಿದ್ದೇವೆ. ಈ ರೀತಿಯ ರಸಮಂಜರಿ ಅನ್ನುವಂತಹ ಭಕ್ತಿ ಪ್ರಧಾನವಾದಂಥ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ಭಗವದ್ಭಕ್ತರಿಗೆ ಸಮರ್ಪಣೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಖಂಡಿತ ನಿಮ್ಮ ಪ್ರೋತ್ಸಾಹ ಇನ್ನಷ್ಟು ಇದ್ದಲ್ಲಿ ಇನ್ನಷ್ಟು ಕಡೆಗಳಲ್ಲಿ ಕಾರ್ಯಕ್ರಮ ಆಗುವುದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ತಮಗೆ ಅಪೇಕ್ಷೆಯನ್ನು ನೀಡುತ್ತಾ ಭಗವಂತನ ಅನುಗ್ರಹ ಸದಾ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತಾ, ಅಂತಹ ಮಹಾವಿಷ್ಣುವಿನ ದಶಾವತಾರದ ನಮ್ಮ ತುಳುನಾಡಿನ ಕೀರ್ತನೆಯನ್ನು ಪ್ರಸ್ತುತಪಡಿಸ್ತಾ ಸಮಾಪ್ತಿ ಮಾಡ್ತೇವೆ.
ಹೊರಟೆಗ ಸರ್ವತನು ಬೆರಟಿದೀದು ತೆರಟಿನೇರ್ಗ ಪರ್ವತನು ಬೆರಟಿದೀದು ತೆರಟಿನೇರ್ಗ ಸರ್ವಲೋಕ ತೊಡೆಯ ಕೂರ್ಮ ದೇವರಂತೆಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ రక్కసన కెర్పి భూమి తెచ్చి నేరుగా రక్కసారి భూవరాహ దేవరత్తెగా రక్కసన కెర్పి భూమి తెచ్చి నేరుగా రక్కసారి భూవరాహ దేవరత్తెగా కర్లమాల కంటలుడు ధరిచి నేరుగా కర్లమాల కంటలుడు ధరిచి నేరుగా మల్లదాని శూరనార సింహరత్తెగా చక్రవర్తి బలిట భూమి నట్టి నేరుగా చక్రధారి అతిథి పుత్ర వామనత్తెగా చక్రవర్తి బలిట భూమి నట్టి నేరుగా చక్రధారి అతిథి పుత్ర వామనత్తెగా క్షత్రియరను బహಳ ಸರ್ತಿ ಕೆರ್ತಿ ನೇರగా ಕ್ಷತ್రియರನು ಬಹಳ ಸರ್ತಿ ಕೆರ್ತಿ ನೇರగా ಸತ್ಯ ಪಂಪೆಗೆ ಪರಶುರಾಮ ದತ್ತೆగా ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ನೀರ ಕಡಲ ಕಟ್ಟ ಕಟ್ಟಿ ನೇರಿಗ ಸರ್ವಶಾಯಿ ಪಂಪೆ ರಾಮ ದೇವರತ್ತೆಗ ನೀರ ಕಡಲ ಕಟ್ಟ ಕಟ್ಟಿ ನೇರಿಗ ಸರ್ವಶಾಯಿ ಪಂಪೆ ರಾಮ ದೇವರತ್ತೆಗ ಅರ್ಜುನಗೆ ಸಾರಥಿತ್ವ ಮಂದಿ ನೇರಿಗ ಅರ್ಜುನಗೆ ಸಾರಥಿತ್ವ ಮಂದಿ ನೇರಿಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ తిరిగి నేరుగా భద్రకల్కి హయవదనే దేవరత్తెగా లే 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 లేగా లే 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 లేగా లే 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 లే
ಸರ್ವೇ ಜನ ಸುಖಿನೋ ಭವಂತು, ಭದ್ರಂ ಶುಭಂ ಮಂಗಳಂ. ಹರಿ ಓಂ. ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಇವರು ಮುಜರಾಯಿ ಇಲಾಖೆ ಅಧೀನದಲ್ಲಿ ಬರುವ ಕಾಟುಗುಕ್ಕೆಯಲ್ಲಿ ಶ್ರೀ ಸುಬ್ರಾಯ ದೇವಸ್ಥಾನದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಶ್ರೀ ತಿರುಮಲ ದೇವಸ್ಥಾನದ ಆಹ್ವಾನಿತ ಗಾಯಕರಾಗಿ ಶ್ರೀ ಧರ್ಮಸ್ಥಳ ಭಜನಾ ಕಮ್ಮಟದ ಭಜನಾ ತರಬೇತಿ ನೀಡುವ ಸಂಪನ್ಮೂಲ ವ್ಯಕ್ತಿಯೂ ಆಗಿರುವ ಇವರು ಈ ಕಾರ್ಯಗಳ ಮಧ್ಯೆ ಶ್ರೀ ಪುರಂದರ ದಾಸ ಆರಾಧನಾ ಮಹೋತ್ಸವ ಸಮಿತಿಯನ್ನು ರಚಿಸಿ ನಿಷ್ಠೆಯಿಂದ ಆರಾಧನೋತ್ಸವ ನಡೆಸುತ್ತಾ ಬರುತ್ತಿದ್ದು, ಭಜನೆ, ಕೀರ್ತನೆ, ಸತ್ಸಂಗಗಳ ಮೂಲಕ ನಾಡಿನ ಜನರ ಚೈತನ್ಯ ವೃದ್ಧಿಗೆ ಪ್ರೇರಕರಾಗಿದ್ದಾರೆ. ದಾಸನಾಗು ವಿಶೇಷನಾಗು ಎಂಬ ನುಡಿಯಿಂದ ಪ್ರೇರಿತರಾಗಿ ಗಡಿನಾಡು ಕರಾವಳಿ ಪ್ರದೇಶಗಳ ನಾನಾ ಊರುಗಳ ಮನೆ, ಮಠ, ಮಂದಿರಗಳಲ್ಲಿ ದಾಸ ಸಂಕೀರ್ತನ ಯಾತ್ರೆ ಅಭಿಯಾನವನ್ನು ನಡೆಸಿ ಸಾಂಪ್ರದಾಯಿಕ ಭಜನೆ ಹಾಗೂ ಹರಿದಾಸ ಸಾಹಿತ್ಯವನ್ನು ಪ್ರಚಾರಪಡಿಸಿ ಯಶಸ್ವಿಯಾಗಿದ್ದಾರೆ. ಇಂತಹ ದಾಸ ಸಂಕೀರ್ತನೆಕಾರರಾದ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀರಾಮಕೃಷ್ಣ ಕಾಟುಗುಕ್ಕೆ. ಈ ಕಾಟುಗುಕ್ಕೆಯ ಹೆಸರನ್ನೇ ಜಗದ್ವಿಖ್ಯಾತಗೊಳಿಸಿದ ಕೀರ್ತಿಯು ಇವರಿಗೆ ಎನ್ನಬಹುದು. ಆತ್ಮೀಯರೇ, ಇವತ್ತು ನಮ್ಮ ಪಡುಮಲೆಯ ಮಣ್ಣಿಗೆ ಆಗಮಿಸಿದಂತಹ ದಾಸ ಕೀರ್ತನೆಕಾರ, ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತರಾದಂತಹ ಶ್ರೀರಾಮಕೃಷ್ಣ ಕಾಟುಗುಕ್ಕೆ ಮತ್ತು ಬಳಗದವರಿಂದ ಅತ್ಯದ್ಭುತವಾಗಿ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಇವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ, ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೂಡ ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಭಕ್ತಿ ರಸಮಂಜರಿಯ ಎಲ್ಲ ಕಲಾವಿದ ಗಾಯಕರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಭಕ್ತಿ ರಸಮಂಜರಿ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ, ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ, ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂತಹ ಅಭೂತಪೂರ್ವ ಕ್ಷಣ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಮನೋಜ್ ರೈ ಪೇರಾಲು, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಇವರು ಕೂಡ ಕೈ ಜೋಡಿಸಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಭಕ್ತಿ ರಸಮಂಜರಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತ ರೀತಿಯಲ್ಲಿ ಪ್ರದರ್ಶಿಸಿದ ಈ ಒಂದು ತಂಡಕ್ಕೆ ನಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಮತ್ತಷ್ಟು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಹಾಗೂ ಶ್ರೀ ರಾಮಕೃಷ್ಣ ಕಾಟುಗುಕ್ಕೆ ಮತ್ತು ಬಳಗದವರಿಗೆ ಮತ್ತೊಮ್ಮೆ ನಮ್ಮ ಈ ಒಂದು ಪಡುಮಲೆ ಬ್ರಹ್ಮಕಲಶೋತ್ಸವದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಜೋರಾದ ಚಪ್ಪಾಳೆಯೊಂದಿಗೆ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಇವರನ್ನು ಪ್ರೋತ್ಸಾಹಿಸಬೇಕು, ಜೊತೆಗೆ ಅಭಿನಂದಿಸಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಎಷ್ಟು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಾಯಕ ಆದಂತಹ ಧ್ವನಿ ಸಂಯೋಜಕರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಪ್ರಾಯೋಜಕರಿಗೆ ಸರ್ವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಶುಭರಾತ್ರಿ.